ಬ್ರಹ್ಮಾವರ ತಾಲೂಕಿನ ಹೆರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಹಲ್ಲೆ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಸಮತಾ ಸೈನಿಕ ದಳ ಆಗ್ರಹಿಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ವಿಶ್ವನಾಥ ಪೇತ್ರಿ, ಹೆರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಾಳ ನಿವಾಸಿಯಾಗಿರುವ ಜಯಲಕ್ಷ್ಮಿ ಅವರ ಮೇಲೆ ಸ್ಥಳೀಯ ನಿವಾಸಿಗಳಾದ ಧನುಷ್, ಕೌಶಿಕ್, ಸೌರಭ್, ಉಜ್ವಲ್, ಕಾರ್ತಿಕ್, ಕಿರಣ್, ಉದಯ್ ಶೆಟ್ಟಿ ಇತರರು ಸೇರಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ನಡೆಸಿದ್ದು ಗಂಡನನ್ನ ಕೂಡ ಸಾಯಿಸೋದಾಗಿ ಬೆದರಿಕೆ ಒಡ್ಡಿದ್ದಾರೆ. ಆದ್ದರಿಂದ ಈ ಹಲ್ಲೆ ಆರೋಪಿಗಳನ್ನು ಬಂಧಿಸಬೇಕು, ಇಲ್ಲವಾದರೆ ಬ್ರಹ್ಮಾವರ ಠಾಣೆ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ದುರುದ್ದೇಶದಿಂದ ಮುಂಜಾನೆ ಎದ್ದುಕೊಂಡು 5 ಜನ ಸೇರಿ ಬ್ಯಾಟ್, ರಾಡ್ ಇತ್ಯಾದಿಗಳಿಂದ ಇವರನ್ನ ಗಣೇಶ್ ಅವರನ್ನ ಅಟ್ಯಾಕ್ ಮಾಡಲಿಕ್ಕೆ ಕೊಲ್ಲಿಕ್ಕೆ ಬಂದಂತ ಹೊಡೆದೇ ಮಾಡ್ಬೇಕಂತ ಹೇಳ್ಕೊಂಡು ಬಂದವಾಗ ಅವರ ಹೆಂಡತಿ ಬಿಡುದಿಲ್ಲ. ಮನೆಯವರು ಗಣೇಶ್ ಅವರು ಮನೆಯೊಳಗೆ ಹೋಗ್ತಾರೆ. ಅವಾಗ ಹೆಂಡತಿ ಏನ್ ಮಾಡ್ತಾರೆ, ದಡದ ಹಿನ್ನೆಲೆಯಲ್ಲಿ ಅವರಿಗೆ ಮರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈ ಹಲ್ಲೆಯ ಇದು ಎಷ್ಟು ಎಫೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ನಿನ್ನೆ ಸಹ ಡಿವೈಎಸ್ಪಿ ಅವರು ಹೋದ್ರು ಅವ್ರ ರಿಪೋರ್ಟ್ ಕೇಳಲಿಕ್ಕೆ. ಓರಲ್ ಆಗಿ ಅವರ ರಿಪೋರ್ಟ್ ಅನ್ನು ವಿಡಿಯೋ ಮಾಡಬೇಕಿತ್ತು. ಎನ್ಕ್ವೈರಿ ಆಫೀಸರ್ ಡಿವೈಎಸ್ಪಿ ಆದ್ರಿಂದ ರಿಪೋರ್ಟ್ ಕೇಳಬೇಕಿತ್ತು. ಅದನ್ನ ಹೇಳಲಿಕ್ಕೂ ಆಗಿಲ್ಲ. ಬ್ಯಾಕ್ ಪೋರ್ಷನ್ ನಲ್ಲಿ ಕುತ್ತಿಗೆ ಮತ್ತು ಬೆನ್ನಿಗೆ ಆ ಬ್ಯಾಟಿನಿಂದ ಹೊಡೆದ್ರಿಂದ ಕಂಪ್ಲೀಟ್ಲಿ ಪುಡಿಯಾಗಿದೆ. ಆದ್ರೆ